ಜೂನ್ 5 ತಾರೀಕಿಗೆ ವಿಶ್ವಡೋರ್ಮೆ ಆಚರಿಸಾವುನ ಪರಿಸರ ದಿನ ಕಾರ್ಯಕ್ರಮ ಬುಧವಾರ ಆಚರಣೆಯಾಂಡು ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಡ್ಲ ದೈ ನಡ್ಪುನ ಮೂಲಕ ಪರಿಸರ ದಿನ ಆಚರಿಸಾಯಿರು. ಜೂನ್ 5 ತಾರೀಕಿಗೆ ವಿಶ್ವಡೋರ್ಮೆ ಆಚರಿಸಾವುನ ಪರಿಸರ ದಿನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಕಡೆಟ್ ವೈವಿಧ್ಯಮಯವಾದ ನಡೆತದೆ. ಅಲ್ಪ ದೈ ನಡ್ಪುನ ಕಾರ್ಯಕ್ರಮ ವನ ಮಹೋತ್ಸವ ದೈ ಪಟ್ಟಣ ಕಾರ್ಯಕ್ರಮ ನಡೆತದೆ. ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಡ್ಲ ದೈ ನಡ್ಪುನ ಮೂಲಕ ಪರಿಸರ ದಿನ ಆಚರಿಸಾಯಿರು. ಈ ಪೊರ್ತು ಪಾತೆರ್ನ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಜನಕ್ಲೆಗ್ ಪರಿಸರ ಪ್ರಜ್ಞೆದ ಬಗೆಟ್ ಜಾಗೃತಿ ಮೂಡಿಸಾವನ ಬೇಲೆನು ಜಿಲ್ಲಾ ಗೃಹ ರಕ್ಷಕ ದಳ ಕರೆನ 5 ವರ್ಷದಿಂಚ ಮಲ್ತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಸಾರ ಹೋಮ್ ಗಾರ್ಡ್ಲು ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್ರನ ಮಾರ್ಗದರ್ಶನಡ್ ಓರಿಯಾಗು ಒಂಜಿ ದೈ ಪನ್ಪಿನ ಕಾನ್ಸೆಪ್ಟ್ ದೀವೊಂದು ದೈ ನಟ್ನ ಬೇಲೆನು ಮಲ್ತೊಂದುಲ್ಲ ಪಂಡ ತೆರಿಪಾಯರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 1,000 ಹೋಮ್ ಗಾರ್ಡ್ಸು ಒಬ್ಬ ಹೋಮ್ ಗಾರ್ಡ್ಗಳಿಗೆ ಒಂದು ಗಿಡ ಅಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ರೀತಿ ಗಿಡವನ್ನು ನಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಾಳ ಹೆಮ್ಮೆಯ ವಿಚಾರ. 1,000 ಗಿಡಗಳನ್ನು ನಾವು ನಟ್ಟು ಅದನ್ನು ಬದುಕಿಸಿದ್ದೇವೆ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಬಾರಿಯೂ ಸಹ ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವ ಪರಿಸರದ ದಿನದ ಅಂಗವಾಗಿ ಗಿಡ ನಡುವ ಕಾರ್ಯಕ್ರಮವನ್ನು ನಮ್ಮ ಉಪಸಮಾದೇಶರಾದಂಥ ರಮೇಶ್ ಇದ್ದಾರೆ ಹಾಗೂ ನಮ್ಮ ಗೃಹ ರಕ್ಷಕಿಯರು ಇದ್ದಾರೆ ಮಾಧವ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ನು ಈ ನಮ್ಮ ಎಲ್ಲ 14 ಘಟಕಗಳಿಗೆ ಭೇಟಿ ನೀಡಿ ಎಲ್ಲ ಘಟಕಗಳ ಗೃಹ ರಕ್ಷಕರು ಈ ಬಾರಿಯೂ ಸಹ ಒಬ್ಬ ಹೋಮ್ ಗಾರ್ಡ್ಗಳಿಗೆ ಒಬ್ಬ ಗಿಡದಂತೆ 1,000 ಗಿಡ ನಡುವ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಈ ಮಳೆಗಾಲದಲ್ಲಿ ಈ ಬಾರಿ ಮಳೆ ಬಹಳಷ್ಟು ಲೇಟ್ ಆಗಿದೆ. ಈಗ ಜೂನ್ 5ನೇ ತಾರೀಕು ಆದರೂ ಸಹ ನಮಗಿನ್ನೂ ಮಳೆ ಬಂದಿಲ್ಲ. ವಾತಾವರಣದ ಉಷ್ಣತೆ, ಭೂಮಿಯ ಉಷ್ಣತೆ ಹೆಚ್ಚುತ್ತಾ ಇದೆ. ಗಾಂಧೀಜಿಯವರೊಂದು ಮಾತು ಹೇಳಿದರು 1940ರಲ್ಲಿ, ಈ ಭೂಮಿ ನಮ್ಮ ಆಸೆಗಳನ್ನು ಪೂರೈಸಬಲ್ಲದು, ಆದರೆ ದುರಾಸೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈ ಭೂಮಿ ಅನ್ನೋದು ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅಂದರೆ ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂಥೇಳಿ ನಾವು ಬಿಹೇವ್ ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗಬಾರ್ದು. ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್ ಪಾತೆರೊಂದು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರೆನ ನೇತೃತ್ವಡ್ ದೈ ನರ್ಪನ ಮೂಲಕ ವಿಶ್ವ ಪರಿಸರ ದಿನದ ಸಂದೇಶನ ಜಿಲ್ಲಾ ಘಟಕಲೆಗೆ ಮುಟ್ಟಾವನಂಚಿನ ಬೇಲೆನ್ ಮಲ್ತೊಂದುಲ್ಲೇರು. ಪ್ರತಿಯೊರಿ ಈ ದಿನ ಒಂಜಿ ದೈನ ನಡೆದು ಭೂಮಿನ ತಂಪು ಮಲ್ಪನ ಬೇಲೆ ಮಲ್ಪೊಡು ಪ್ರಾಣಿ ಪಕ್ಷಿಲೆಗ್ ಆಹಾರ ಕೊರ್ಪನ ದೈಲೆನ ನಡೆದು ಸಾಂಕಂಡ ಪ್ರಕೃತಿನ ಒರಿಪಾವನ ಬೊಕ್ಕ ಸಂರಕ್ಷಣೆ ಮಲ್ಪನ ಮಹತ್ ಕಾರ್ಯಕ್ಕೆ ನಮ್ಮ ಕಾರಣ ಆಪ ಪಂಡ ತೆರಿಪಾಯರು. ಒಂದು ಗಿಡವನ್ನಾದರೂ ನೆಟ್ಟು ಭೂಮಿಯನ್ನು ತಂಪುಗೊಳಿಸುವಂಥದ್ದು, ಹಸಿರುಗೊಳಿಸುವಂಥದ್ದು, ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥ ಗಿಡಗಳನ್ನು ನೆಟ್ಟು ಸಾಕಿದರೆ ಅದು ಪ್ರಕೃತಿಯನ್ನು ಉಳಿಸುವ ಮತ್ತು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಕಾರಣರಾಗ್ತೇವೆ. ಈ ದಿನ ಹೋಮ್ ಗಾರ್ಡ್ ವಠಾರದಲ್ಲಿ ಗಿಡ ನೆಡುವ ಮೂಲಕ ಎಲ್ಲ ಜಿಲ್ಲೆಯ 14 ಘಟಕಗಳು ಏನಿದೆ ಅದಕ್ಕೆ ಕಳೆದ 5 ವರ್ಷಗಳಿಂದ ಹೋಮ್ ಗಾರ್ಡ್ ಇವರ ಕಮಾಂಡೆಂಟ್ ಅವರ ನೇತೃತ್ವದಲ್ಲಿ ಪ್ರಕೃತಿಯ ಒಂದು ಮನಸ್ಥಿತಿಯನ್ನು ಎಲ್ಲ ಹೋಮ್ ಗಾರ್ಡ್ಗಳಿಗೆ ತುಂಬಿದ್ದಾರೆ ಮತ್ತು ನಾಡಿನ ಜನತೆಗೆ ಈ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿಯೊರಿಲ ದೈಲೆನ್ ನಡಡು ಐಟ್ ನಮಕ್ಲ ನಿರೆಲ್ ಬರಡು ಪ್ರಾಣಿ ಪಕ್ಷಿಲೆಗ್ಲ ನಿರೆಲ್ ಆವಡು ಪಂಡದ ಜಿಲ್ಲಾ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಶ್ರೀ ರಮೇಶ್ ತಿರಿಪಾಯರು. 1,000 ಹೋಮ್ ಗಾರ್ಡ್ಸ್ಗಳು ಪ್ರತಿ ಮನೆಗೆ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮನ ಜಿಲ್ಲಾ ಸಮಾವೇಶರು ಸತತವಾಗಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ
ಆ ವಿಶ್ವ ಪರಿಸರ ದಿನಾಚರಣೆ ಸಂಬಂಧವಾಗಿ ಇವತ್ತು ಕೂಡ ನಾವು ಗಿಡವನ್ನು ನೆಟ್ಟು ಈಗ ತಾನೇ ಜಿಲ್ಲಾ ಕಮಾಂಡರ್ ಮತ್ತು ಮಾಧವ ವಿಶ್ವ ಪರಿಸರ ಪ್ರೇಮಿ ಮಾಧವ್ ಉಲ್ಲಾಲ್ ಅವರು ಹೇಳಿದ ಹಾಗೆ ನಾವೆಲ್ಲರೂ ಪ್ರತಿಯೊಂದು ಗಿಡವನ್ನು ನೆಟ್ಟು ಅದು ನಮಗೂ ನೆರಳು ಬರಬೇಕು ಮತ್ತು ಪ್ರಾಣಿಗಳಿಗೆ ಕೂಡ ಮತ್ತು ಪಕ್ಷಿಗಳು ಕೂಡ ಅದು ನೆರಳಾಗಬೇಕು. ಹೋಮ್ ಗಾರ್ಡ್ಸ್ ಶ್ರೀ ರಮೇಶ್ ಭಂಡಾರಿ, ರಾಜಶ್ರೀ, ಸನತ್, ದಿವಾಕರ್, ಸಂತೋಷ್ ಸಲ್ದಾನ, ಹೇಮಾವತಿ ಇಂಚಿತಿ ಪ್ರಮುಖರು ಈ ಪುರ್ತೋಟಿಗೆ ಎತ್ತಾರೆ.